ಫ್ರಾನ್ಸ್ ದೇಶದಲ್ಲಿ ಸೆಪ್ಟೆಂಬರ್ 13ರಿಂದ ಜರುಗಲಿರುವ ಜಗತ್ತಿನ ಅತಿದೊಡ್ಡ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವಕ್ಕೆ ಭಾರತದ ಪ್ರತಿನಿಧಿ ತಂಡವಾಗಿ ಮಂಗಳೂರಿನ ಸರ್ವೇಶ್ ರಾವ್ ನೇತೃತ್ವದ ಟೀಮ್ ಮಂಗಳೂರು ಹವ್ಯಾಸಿ ಗಾಳಿಪಟ ತಂಡವು ಭಾಗವಹಿಸಲಿದೆ. ಟೀಮ್ ಮಂಗಳೂರು ತಂಡವು ಈಗಾಗಲೇ ಜಾಗತಿಕ ಮಟ್ಟದಲ್ಲಿ 12 ದೇಶಗಳ ಗಾಳಿಪಟ ಉತ್ಸವಗಳಲ್ಲಿ ಭಾರತದ ಸಾಂಸ್ಕೃತಿಕ ವಿಷಯಗಳನ್ನು ಗಾಳಿಪಟ ವಿನ್ಯಾಸವನ್ನಾಗಿ ಬೃಹತ್ ಗಾಳಿಪಟಗಳನ್ನು ರಚಿಸಿ ಫ್ರಾನ್ಸ್, ಇಂಗ್ಲೆಂಡ್, ಕೆನಡಾ, ಇಟಲಿ, ಕೊರಿಯಾ, ಹಾಂಗ್ಕಾಂಗ್, ಇಂಡೋನೇಷ್ಯಾ, ಕತಾರ್, ದುಬೈ, ಶ್ರೀಲಂಕಾ ಮುಂತಾದ ದೇಶಗಳಲ್ಲಿ ಭಾಗವಹಿಸಿವೆ. ಈ ಸಲದ ಗಾಳಿಪಟ ಉತ್ಸವಕ್ಕೆ ರಥದ ವಿನ್ಯಾಸದ ಗಾಳಿಪಟ ಈಗ ತಯಾರಾಗ್ತಿದೆ. 18 ಅಡಿ ಎತ್ತರ, 10 ಅಡಿ ಅಗಲದ ಈ ಗಾಳಿಪಟ ಕಲಾ ವಿನ್ಯಾಸವನ್ನ ದಿನೇಶ್ ಹೊಳ್ಳ ಅವರು ಮಾಡಿದ್ದು, ಗಾಳಿಪಟ ರಚನೆಯಲ್ಲಿ ಪ್ರಾಣೇಶ್ ಕುದ್ರೋಳಿ, ಸತೀಶ್ ರಾವ್, ಅರುಣ್ ಸಹಕರಿಸುತ್ತಿದ್ದಾರೆ. ಗಾಳಿಪಟದ ಹೊಲಿಗೆಯನ್ನ ಸರ್ವೇಶ್ ಅವರು ಮಾಡುತ್ತಿದ್ದಾರೆ. ಇಡೀ ಜಗತ್ತೇ ಇಂದು ನೀರಿನ ಬಗ್ಗೆ ಬರಗಾಲವನ್ನ ಅನುಭವಿಸುತ್ತಿದೆ. ನೀರು ಈ ಭೂಮಿಯ ಸಕಲ ಜೀವ ಸಂಕುಲಗಳ ಚೇತನ ಶಕ್ತಿ. ಪ್ರತಿ ನೀರಿನ ಹನಿಯೂ ತುಂಬಾ ಮಹತ್ವದ್ದು. ನೀರಿನ ಸಂರಕ್ಷಣೆಯ ಬಗ್ಗೆ ಪಲ್ಲಕ್ಕಿಯಲ್ಲಿ ನೀರಿನ ತಂಬಿಗೆಯನ್ನ ಇಟ್ಟು ನೀರು ಈ ಭೂಮಿಯ ಪ್ರತ್ಯಕ್ಷ ದೇವರು ಎಂಬಂತೆ ಇನ್ನೊಂದು ಗಾಳಿಪಟವನ್ನ ಮಾಡಲಾಗ್ತಿದೆ. ಇದರಲ್ಲಿ ಮೇಲೆ ಆಕಾಶ, ಕೆಳಗೆ ಬೆಟ್ಟ, ನಡುವೆ ನೀರಿನ ತಂಬಿಗೆ, ಬಾಲಂಗೋಚಿಯಲ್ಲಿ ಮರ, ಗಿಡಗಳ ಹಸಿರು ಹಂದರವನ್ನ, ಕೆಳಗಡೆ ನೀರಿನ ಶೇಖರಣೆಯನ್ನ, ಅಂದ್ರೆ ಹಸಿರು ಪರಿಸರ ಇದ್ರೆ ನೀರು ಸಹಜವಾಗಿ ಸಂಗ್ರಹವಾಗುತ್ತದೆ ಎಂಬ ಸಂದೇಶವನ್ನ ಸಾರಲಾಗಿದೆ. ರಿಪ್ ಸ್ಟಾಪ್ ನೈಲಾನ್ ಬಟ್ಟೆಯಿಂದ ಅಪ್ಲಿಕ್ ಮಾದರಿಯಲ್ಲಿ ಈ ಗಾಳಿಪಟವನ್ನ ತಯಾರಿಸಲಾಗುತ್ತಿದೆ. ಮಂಗಳೂರಿನ ಅಶೋಕ್ ನಗರದ ಸರ್ವೇಶ್ ರಾವ್ ಅವರ ಮನೆಯಲ್ಲಿ ಈ ಗಾಳಿಪಟ ತಯಾರಿಯಾಗುತ್ತಿದೆ. ಮಂಗಳೂರಿನ ಸರ್ವೇಶ್ ರಾವ್ ನೇತೃತ್ವದ ಟೀಮ್ ಮಂಗಳೂರು ಎಂಬ ಹವ್ಯಾಸಿ ಗಾಳಿಪಟ ತಂಡವು ಈ ಹಿಂದೆ ಹಲವಾರು ವರ್ಷಗಳಿಂದ ಹಲವಾರು ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವಕ್ಕೆ ಹೋಗಿ ಭಾಗವಹಿಸ್ತಾ ಇತ್ತು. ನಮ್ಮ ಟೀಮ್ ಮಂಗಳೂರು ತಂಡವು ಭಾರತದ ಸಾಂಸ್ಕೃತಿಕ ಪ್ರತೀಕಗಳನ್ನು ಅಂದರೆ ಕಥಕಳಿ, ಯಕ್ಷಗಾನ, ಭರತನಾಟ್ಯ, ಭೂತಾರಾಧನೆ, ತುಳುನಾಡಿನ ಭೂತಾರಾಧನೆ ಇರ್ಬೋದು, ಕೋರಿಕಟ್ಟೆ ಇರ್ಬೋದು, ಇದೆಲ್ಲವನ್ನು ಗಾಳಿಪಟ ಚಿತ್ತಾರವಾಗಿ ಬೇರೆ ಬೇರೆ ದೇಶಗಳಲ್ಲಿ ಹಾರಿಸಿದ್ದೇವೆ. ಈಗ ಈ ವರ್ಷವು ಸೆಪ್ಟೆಂಬರ್ 13ರಂದು ಫ್ರಾನ್ಸ್ನ DP ನಗರದಲ್ಲಿ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ನಡೀತದೆ. ಟೀಮ್ ಮಂಗಳೂರು ತಂಡವು ಇದು ಸತತ 9ನೇ ಬಾರಿಗೆ ಈ ಫ್ರಾನ್ಸ್ನ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವಕ್ಕೆ ಭೇಟಿ ನೀಡ್ತಾ ಇದೆ. ಈ ಬಾರಿ ನಮ್ಮ ತಂಡವು ತುಳುನಾಡಿನ ರಥ ಅಂದರೆ ಜಾತ್ರೆಯ ಉತ್ಸವದ ರಥವನ್ನು ನಾವು ಗಾಳಿಪಟ ವಿನ್ಯಾಸ ಮಾಡಿದ್ದೇನೆ. ಸಾಧಾರಣ 18 ಅಡಿ ಎತ್ತರದ ಮತ್ತು 9 ಅಡಿ ಅಗಲದ ಬೃಹತ್ ಗಾತ್ರದ ರಥದ ಚಿತ್ತಾರವನ್ನು ಆಗಿದೆ. ಈಗ ಗಾಳಿಪಟವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ, ತಯಾರಿ ಹಂತದಲ್ಲಿದೆ. ಸರ್ವೇಶ್ ಅವರ ಮನೆಯಲ್ಲಿ ರಾತ್ರಿ ಹಗಲು ಕೆಲಸ ಮಾಡ್ತಿದ್ದೇವೆ. ಅದರ ಜೊತೆಗೆ ಒಂದು ನೀರನ್ನು ಉಳಿಸುವ, ಈಗ ಜಗತ್ತಿನಾದ್ಯಂತ ಬಹಳ ದೊಡ್ಡ ಸಮಸ್ಯೆ ಬೀರುವಂಥದ್ದು ನೀರು, ಬರಗಾಲ. ರಾಜ್ಯ ಅಲ್ಲ, ದೇಶ ಅಲ್ಲ, ಇಡೀ ಜಗತ್ತಲ್ಲೇ ಇವತ್ತು ನೀರಿನ ಸಮಸ್ಯೆ. ನೀರಿಗೋಸ್ಕರ ಮುಂದೆ ಬಹಳ ದೊಡ್ಡ ಸಮಸ್ಯೆ ಅನುಭವಿಸಬೇಕಾದ್ರೆ ನಾವು ಅದಕ್ಕೆ ನೀರನ್ನು ಉಳಿಸಬೇಕು ಅಂಥೇಳಿ, ನೀರನ್ನು ಉಳಿಸಬೇಕು ಅಂದರೆ ನೀರಿನ ಬಗ್ಗೆ ಜಾಗೃತರಾಗಬೇಕು, ಎಚ್ಚರರಾಗಬೇಕು. ನೀರು ಈ ಭೂಮಿಯ ಸಕಲ ಜೀವ ಸಂಕುಲಗಳ ಬದುಕಿನ ಚೇತನ ಶಕ್ತಿ. ನೀರನ್ನು ಉಳಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿಕೊಂಡು ತುಳುನಾಡಿನ ಜಾತ್ರೆ ಉತ್ಸವಗಳ ರಥದೊಟ್ಟಿಗೆ ಪಲ್ಲಕ್ಕಿಯನ್ನು ದೇವರು ಹೇಳ್ಕೊಂಡು ಹೋಗ್ತಾರೆ. ಆ ಪಲ್ಲಕ್ಕಿಯಲ್ಲಿ ಒಂದು ಮಡಿಕೆಯನ್ನಿಟ್ಟು ಮೇಲೆ ಆಕಾಶ, ಕೆಳಗೆ ಭೂಮಿ, ಬೆಟ್ಟ ಇದರೆಲ್ಲ ಮಾಡಿಕೊಂಡು ನೀರನ್ನು ಉಳಿಸಬೇಕು ಅಂಥೇಳಿ ಒಂದು ಸಂದೇಶವನ್ನು ನಾವು ಈಗ ಇಡುವಂಥ ಗಾಳಿಪಟವನ್ನು ತಯಾರು ಮಾಡ್ತಿದ್ದೇವೆ. ಅದು ಈಗ ತಯಾರಿ ಆಗ್ತಾ ಉಂಟು. ಅದು ಮೇಲೆ ಪಲ್ಲಕ್ಕಿ ಇದ್ದರೆ ಅದರಲ್ಲಿ ನೀರು ಇದ್ದರೆ ನೀರ ಡ್ರಾಪ್ ಇಳಿತಾ ಉಂಟು. ಕೆಳಗೆ ಕಾಡು, ಅಂದರೆ ಈ ಕಾಡನ್ನು ಉಳಿಸಿದರೆ, ಹಸಿರು ಪರಿಸರವನ್ನು ಉಳಿಸಿದರೆ ನೀರನ್ನು ಉಳಿಸ್ಬೋದು ಅಂತ ಒಂದು ಜಾಗತಿಕ ಸಂದೇಶವನ್ನು ಕೊಡುವಂಥ, ಎಚ್ಚರಿಕೆ ಕೊಡುವಂಥ ಗಾಳಿಪಟಗಳು ತಯಾರಿ ಆಗ್ತಾ ಇದ್ದಾರೆ. ನಮ್ಮ ತಂಡವು ಇದನ್ನು ಈಗ ಗಾಳಿಪಟ ತಯಾರು ಮಾಡ್ತದೆ. ಸೆಪ್ಟೆಂಬರ್ 13ಕ್ಕೆ ಫ್ರಾನ್ಸ್ನ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವಕ್ಕೆ ಭೇಟಿ ನೀಡಲಿಕ್ಕಿದ್ದೇವೆ. ಶರತ್ ಸಾಲಿಯನ್, V4 ನ್ಯೂಸ್, ಮಂಗಳೂರು. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.